ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ, ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್, ಬೇಕ್ ಸ್ಟುಡಿಯೋ ಹಾಗೂ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸ್ಪೆಷಲ್ ಆಗಿ ಅಡುಗೆ ಮಾಡಿಕೊಡೋದಕ್ಕೆ ನಮಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಮ್ಯಾಮ್. ನಿಮ್ಮ ಹೆಸರು? ನನ್ನ ಶಾರದಾ ಅಂತ. ಎಲ್ಲಿಂದ ಬಂದಿದ್ದೀರಾ? ಇರಾ, ಬಂಟ್ವಾಳ ತಾಲೂಕು. ಎಸ್. ಏನು ಮಾಡ್ಕೊಡ್ತಿದ್ದೀರಿ ಇವತ್ತು? ಕರಿಬೇವಿನ ಹುಡಿ ಚಟ್ನಿ. ಎಸ್. ಏನೆಲ್ಲ ಸಾಮಗ್ರಿ? ಸೊ ಹೇಗೆ ಶುರು ಮಾಡ್ತಿದ್ದೀರಿ ಈಗ? ಫಸ್ಟಿಗೆ ಇದು ಉರಿಯೋದು. ಓಕೆ. ಸೊ ನಿಮ್ಗೊಂದೀಗ ಪ್ಯಾನ್ ಬೇಕಾ? ಪ್ಯಾನ್, ಸ್ವಲ್ಪ ಎಣ್ಣೆ. ಸೊ ಎಣ್ಣೆ ಯೂಸ್ ಮಾಡ್ತಿದ್ದೀರಾ? ಸ್ವಲ್ಪ. ಎಸ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಯೂಸ್ ಮಾಡಬೇಕು ಇದನ್ನೇ, ಹೆಲ್ದಿ ಫುಡ್ಗೋಸ್ಕರ. ಸಾಕು. ಎಸ್. ಹುಡಿ ಚಟ್ನಿ ಅಂತ ಹೇಳಿದ್ದಾರೆ. ಸೊ ಇದನ್ನು ತುಂಬ ಸಮಯ ಇಟ್ಕೋಬಹುದಾ? ನೀರು ಹಾಕದಿದ್ದರೆ ನೀರು ಹಾಕಬಾರ್ದು. ನೀರು ಹಾಕ್ಲಿಕ್ಕೆ ಇಲ್ಲ. ಓಕೆ. ಸೊ ಯಾವಾಗ ಬೇಕಿದ್ರೂ ಡಬ್ಬದಲ್ಲಿ ಹಾಕಿಟ್ಟು ತೆಗೆದು ತಿನ್ಬೋದಂತ. ನೀರು ಹಾಕ್ತಿರಲ್ಲ, ಅದಕ್ಕೆ ಹುರಿಯುವುದು. ಸೊ ನೀರು ಹಾಕದಿದ್ರು ಕೂಡ ತುಂಬ ಟೇಸ್ಟ್ ಕೊಡುತ್ತೆ, ನೀರು ಹಾಕಿದರೆ ಟೇಸ್ಟ್ ಹೋಗ್ತದೆ ಅಂತ ಹೇಳ್ತಾರೆ. ಸೊ ಇದ್ರ ಚಟ್ನಿ ಜೊತೆ ಗಂಜಿ ಎಲ್ಲ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತಲ್ವಾ? ಎಸ್. ಇದು ಬ್ರೌನ್ ಕಲರ್ ಬಂದಿದೆ. ಸೊ ಈಗ ಸಾಕಾ? ಸೊ ತೆಗಿತೀರಿ ಈಗ? ಸೊ ಎಣ್ಣೆ ಯೂಸ್ ಮಾಡ್ತಿದ್ರು ಮತ್ತೆ? ಸಾಕು. ಸೊ ಕರಿಬೇವು ಹಾಕಿದ್ರಿ ಈಗ? ಸೊ ಈ ಚಟ್ನಿಗೆ ಸ್ವಲ್ಪ ಕರಿಬೇವು ಇದ್ರೆ ಸಾಕು ಅಥವಾ ತುಂಬ ಯೂಸ್ ಮಾಡ್ತೀರಾ? ಟೇಸ್ಟ್ ಕೊಡ್ತದೆ ತುಂಬ. ಇದು ಫ್ರೈ ಮಾಡ್ಕೊಂಡ್ರೆ ಮಾತ್ರ ಒಳ್ಳೆ ಚೆನ್ನಾಗಿರುತ್ತೆ. ಅದು ಫ್ರೈ ಮಾಡದಿದ್ರೆ ಹೇಗಿರುತ್ತೆ ಇಲ್ವಾ? ತುಂಬ ದಿವಸ ಬರೋದಿಲ್ಲ ಅಂತ ಹೇಳಿ. ಸೊ ಏನದು? ಜೀರಾ, ಕೊತ್ತಂಬರಿ. ಸೊ ಇದು ಕೂಡ ಒಂದೊಂದು ಸ್ಪೂನ್ ಅಷ್ಟು ಯೂಸ್ ಮಾಡಿದ್ರೆ ಸಾಕು. ಸೊ ಒಂದೆಳೆ ಸ್ವಲ್ಪ ನೀರುಳ್ಳಿ. ಸೊ ಒಂದು ನೀರುಳ್ಳಿ ಹಾಕಿದ್ರೆ ಸಾಕು. ಮೆಣಸು. ಸೊ ಇದು ಖಾರಕ್ಕೆ ಜಾಸ್ತಿ ಖಾರ ಬೇಕಿದ್ರೆ ಜಾಸ್ತಿ ಮೆಣಸು ಹಾಕೋಬಹುದಲ್ವಾ? ಖಾರ ತುಂಬ ಹಾಕ್ಲಿಕ್ಕಿಲ್ಲ, ಸ್ವಲ್ಪ ಸಾಕು. ಸೊ ಯಾರಿಗೆ ಹೇಗೆ ಇಷ್ಟ ಆಗುತ್ತೆ, ಖಾರ ಇಷ್ಟ ಆದವರಿಗೆ ಖಾರ ಅಂತ ಜಾಸ್ತಿ ಖಾರ ಮಾಡ್ಬೋದು. ಸೊ ಈ ಕೆಂಪು ಮೆಣಸಿನ ಬದಲು ಹಸಿ ಮೆಣಸು ಯೂಸ್ ಮಾಡ್ಬೋದು ಇದರಲ್ಲಿ? ಮಾಡ್ಬೋದು, ಚೆನ್ನಾಗಿರುತ್ತೆ. ಹಾಂ, ಓಕೆ. ಸಾಕು. ಸಾಕು. ಕಡಲೆಬೇಳೆ. ಸೊ ಒಂದಕ್ಕೆ ಹಾಕ್ತಿದ್ದೀರಾ ಈಗ? ಅದಕ್ಕೆ ಏನಿದು? ಉದ್ದಿನ ಬೇಳೆ. ಉದ್ದಿನ ಬೇಳೆ.
ಚೂರು ಹಾಕೋದು, ತುಂಬ ಬೇಡ. ಸೊ ಆಗ ಕಡಲೆಬೇಳೆ ಯೂಸ್ ಮಾಡಿದ್ರಿ, ಈಗ ಉದ್ದಿನ ಬೇಳೆ ಅದು ಹಾಕೋದು, ಅದು ಸೊ ಟೇಸ್ಟ್. ಅದು ನೆನೆಸಿಟ್ಕೊಂಡಿದ್ರಾ? ಹೌದು, ಅದು ಟೇಸ್ಟಿಗೆ ಹಾಕೋದು. ಚೂರು ಹಾಕೋದು, ತುಂಬ ಇಲ್ಲ. ಬಿಳಿ ಎಳ್ಳು. ಬಿಳಿ ಎಳ್ಳು. ಸೊ ಇದು ಒಟ್ಟಿಗೆ ಹುರಿಬಹುದಲ್ವಾ ಎಲ್ಲನೂ ಕೂಡ? ಇರ್ಬೋದು, ಅದು ನೀರಲ್ಲೇ. ಸೊ ಸಪ್ರೇಟ್ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ತೀರಾ? ಸಾಕಾ? ಸೊ ಅದು ರೆಡಿ, ಹುರಿದದೆಲ್ಲ ರೆಡಿ ಆಗಿದೆ. ಸೊ ತುಂಬ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀರಾ, ಹಾಗಾದರೆ ಟೇಸ್ಟಿ ಆಗಿರ್ಬೋದಲ್ಲ ಚಟ್ನಿ. ಎಸ್, ನೆಕ್ಸ್ಟ್ ಏನು ಮಾಡ್ಕೋದಿದ್ರಾ? ಇನ್ನು ಹುಳಿ, ಉಪ್ಪು ಎಲ್ಲ ಅದಕ್ಕೆ ಹಾಕೋದು, ಮತ್ತೆ ಹುಡಿ ನೀರು ಹಾಕದೆ ಹುಡಿ ಮಾಡಿದ್ದೀರಾ. ಸೊ ಈಗ ಮಿಕ್ಸಿ ಜಾರ್ ಬೇಕು. ಸೊ ಇದು ಹುಡಿ ಮಾಡಿಟ್ರೆ ಎಷ್ಟು ಸಮಯ ಯೂಸ್ ಮಾಡ್ಬೋದು? ಎಷ್ಟು ಸಮಯ? ಅದು ಒಂದು ವಾರ ಏನು ಇದಾಗುದಿಲ್ಲ, 1-2 ವಾರ ಸಹ ಏನು 2 ವಾರ ನೀರು ಮುಟ್ಟಬಾರ್ದು. ಇದು ಸರಿ, ಇದು ಅದು ಹುಡಿ ಆಗಬೇಕು. ನೀರು ಮುಟ್ಟಿದ್ರೆ ಹೋಯ್ತು. ಸೊ ದೂರಲ್ಲಿ ಯಾರಾದರೂ ಕಸಿನ್ಸ್ ಯಾರಾದರೂ ತುಂಬ ದೂರ ಇದ್ರೆ ಅವ್ರಿಗೆ ಮಾಡಿಕೊಡ್ಬೋದಲ್ವಾ 1-2 ವಾರ ಇಟ್ಕೋದಕ್ಕೆ? ಹಿಂಗ ಸ್ವಲ್ಪ ಹುಳಿ. ಸೊ ಎಷ್ಟು ಹುಳಿ ಬೇಕು? ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕೋಬಹುದಾ? ಕೆಲವರಿಗೆ ಕಡಿಮೆ ಬೇಕಲ್ಲ, ಹುಳಿ ಹುಳಿ ಅಂತ ಹೇಳ್ತಾರೆ. ಎಸ್, ನೀರು ಹಾಕದೆ ಹುಡಿ ಮಾಡ್ತಿದ್ದೀರಾ ಈಗ? ರೆಡಿ ಆಗಿದೆಯಾ ಅಂತ ನೋಡ್ಕೊ. ಸಾಕಾ? ಎಸ್, ರೆಡಿ ಆಗಿದೆ ಈಗ ಹುಡಿ ಎಲ್ಲ. ಸೊ ಇನ್ನೇನು ಮಾಡ್ತಿದ್ದೀರಾ? ಸರ್ವಿಂಗ್. ಕರಿಬೇವಿನ ಹುಡಿ ಚಟ್ನಿ ರೆಡಿ. ಎಸ್. ಸೊ ಇದು ಖಾಲಿ ಗಂಜಿ ಜೊತೆ ತಿನ್ಬೋದು ಅಥವಾ ಬೇರೆ ಏನಾದರೂ ಚಪಾತಿ, ಪೂರಿ ಎಲ್ಲ ಟೇಸ್ಟ್ ಆಗುತ್ತೆ ತುಂಬ. ಸೊ ಖಾಲಿ ಗಂಜಿಂತ ಅಲ್ಲ, ಗಂಜಿ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಟೇಸ್ಟ್ ಹೇಗಿದೆ ಅಂತ ನೋಡ್ತೇನೆ. ಸೊ ಆಗಲೇ ಹೇಳಿದ್ರಿ ಹುಳಿ ಬೇಕಿದ್ದವ್ರಿಗೆ ಹುಳಿ ಹಾಕೋಬೋದು ಜಾಸ್ತಿ, ಹಾಗೆ ಖಾರನೂ ಹಾಗೆ ಹೇಳಿದ್ರಿ. ಸೊ ಇದು ಕರೆಕ್ಟ್ ಪರ್ಫೆಕ್ಟ್ ಆಗಿದೆ ಹುಳಿ ಜೊತೆ ಖಾರ ಜೊತೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಕರಿಬೇವಿನ ಹುಡಿ ಚಟ್ನಿ ರೆಡಿ ಆಗಿದೆ. ಸೊ ತುಂಬಾ ಟೇಸ್ಟಿ ಆಗಿತ್ತು ಕೂಡ. ಸೊ ಹುಳಿ ಬೇಕಿದ್ದವ್ರಿಗೆ ಹುಳಿ ಜಾಸ್ತಿ, ಖಾರ ಬೇಕಿದ್ದವ್ರಿಗೆ ಖಾರ ಜಾಸ್ತಿ ಹಾಕೋಬೋದು. ಸೊ ಇದನ್ನು ಹೇಗೆ ತಯಾರಿಸೋದು ಅಂತ ಇನ್ನೊಮ್ಮೆ ನೋಡ್ಕೊಂಡು ಬನ್ನಿ. ಕರಿಬೇವಿನ ಪುಡಿ ಚಟ್ನಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ತೆಂಗಿನ ತುರಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಕರಿಬೇವು, ಜೀರಿಗೆ, ಧನಿಯಾ, ಈರುಳ್ಳಿ, ಒಣಮೆಣಸು, ಕಡಲೆಬೇಳೆ ಎಲ್ಲವನ್ನು ಒಂದಾದ ಮೇಲೊಂದು ಹಾಕಿ ಹುರಿದಿಟ್ಟುಕೊಳ್ಳಿ. ಆನಂತರ ನೆನೆಸಿದ ಉದ್ದಿನಬೇಳೆ, ಬಿಳಿ ಎಳ್ಳನ್ನು ಹುರಿದು, ಹುಣಸೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು ಸೇರಿಸಿ ಪುಡಿ ಮಾಡಿಕೊಳ್ಳಿ. ಈಗ ರುಚಿಕರ ಕರಿಬೇವಿನ ಪುಡಿ ಚಟ್ನಿ ಸವಿಯಲು ಸಿದ್ಧ. ಕರಿಬೇವಿನ ಹುಡಿ ಚಟ್ನಿ ಅಂತೂ ಮಾಡಿ ಆಯ್ತು. ಸೊ ನೆಕ್ಸ್ಟ್ ಡಿಶ್ ಏನು ಪ್ರಿಪೇರ್ ಮಾಡ್ಕೋತಾರೆ ಅಂತ ನೋಡ್ಕೊ ಬರೋದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಬ್ರೇಕ್ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್, 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್ ಹಾಗೂ ಬೇಕ್ ಸ್ಟುಡಿಯೋ. ಒಂದು ಸ್ಪೆಷಲ್ ಆಗಿ ಕರಿಬೇವು ಚಟ್ನಿ ಮಾಡಿಕೊಟ್ರು. ಸೊ ನೆಕ್ಸ್ಟ್ ಏನು ಪ್ರಿಪೇರ್ ಮಾಡ್ಕೊತಿದ್ದೀರಾ ಅಂತ ಕೇಳ್ಕೊಂಡು ಬರುವ. ಏನು ಮಾಡ್ಕೊಡ್ತಿದ್ದೀರಾ ನೆಕ್ಸ್ಟ್? ಪಾಲಕ್ ಸೊಪ್ಪಿನ ಚಟಂಬಡಿ. ಪಾಲಕ್ ಸೊಪ್ಪಲ್ಲೂ ಚಟಂಬಡಿ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಪುದೀನ, ಕೊತ್ತಂಬರಿ. ಎಸ್, ಹೇಗೆ ಶುರು ಮಾಡ್ತಿದ್ದೀರಾ?
ಫಸ್ಟಿಗೆ ಕಡಲೆ ಹಿಟ್ಟು ಹಾಂ ತಗೊಳ್ಳಿ. ಉಪ್ಪು ಹಾಕೋದು ಫಸ್ಟ್. ಹಾಂ ಉಪ್ಪು ಮತ್ತು ನೀರು ಬೇಕು. ನೀರು ಎಷ್ಟು ನೀರು ಯೂಸ್ ಮಾಡ್ತೀವಿ? ಉಪ್ಪು ಹಾಕಲಿಕ್ಕೆ. ಓಕೆ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀರಾ? ರುಚಿಗೆ ತಕ್ಕಷ್ಟು. ಪಾಲಕ್ ಕೂಡ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಸೊ ಬೇರೆ ಯಾವ ಸೊಪ್ಪಿನಿಂದ ತಯಾರು ಮಾಡೋಕ್ಕಾಗುತ್ತೆ ಚಟ್ಟಂಬಡಿ? ಎಲ್ಲ ಸೊಪ್ಪಿನ ನುಗ್ಗೆ ಸೊಪ್ಪಲ್ಲಿ ನುಗ್ಗೆ ಸೊಪ್ಪು ಖುಷಿ ಆಗ್ತದೆ. ಸ್ವಲ್ಪ. ಸೊ ಎಷ್ಟೆಷ್ಟು ಯೂಸ್ ಮಾಡ್ತಿದ್ದೀರಾ ಆನಿಯನ್ಸ್ ಎಲ್ಲ? ಸ್ವಲ್ಪ ಸ್ವಲ್ಪ ಸ್ವಲ್ಪ. ಅದು ಎಣ್ಣೆಯಲ್ಲಿ ಸ್ವಲ್ಪ ಪರಿಮಳ ಆಗ್ತದೆ. ಹಾಂ, ಪರಿಮಳಕ್ಕೋಸ್ಕರ ಯೂಸ್ ಮಾಡ್ತಿದ್ರೆ ಅದು ಟೇಸ್ಟ್ ಕೂಡ ಕೊಡುತ್ತಲ್ವಾ? ಇದು ಶುಂಠಿ ಸ್ವಲ್ಪ. ಶುಂಠಿ. ಎಲ್ಲ ಹೆಲ್ದಿ ಫುಡ್ ಐಟಮ್ಸ್ ಮಾಡಲಿಕ್ಕೆ ಕಲ್ತ್ಕೊಂಡಿದ್ದೀರಲ್ವಾ? ಸ್ವಲ್ಪ ತೆಂಗಿನಕಾಯಿ ಹಾಕಿ ರುಚಿಗೆ ಮಾತ್ರ. ಕರಿಬೇವಿನ ಸೊಪ್ಪು. ಕರಿಬೇವು. ಮೈನು ಸೊಪ್ಪು. ಪುದೀನ ಸೊಪ್ಪು. ಸೊ ಪುದೀನ ತುಂಬ ಯೂಸ್ ಮಾಡ್ತೀರಾ ಅಥವಾ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತಿದ್ದೀರಾ? ಸ್ವಲ್ಪ ಟೇಸ್ಟ್ಗೋಸ್ಕರ ಪುದೀನ ಫ್ಲೇವರ್. ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತೇವೆ ಎಲ್ಲ ಕಲಸು. ಕಡಲೆ ಹಿಟ್ಟು. ಇದರಲ್ಲಿ 3 ಬಗೆಯ ಸೊಪ್ಪಿದೆ. ಸೊಪ್ಪು. ಪಾಲಕ್, ಪುದೀನ, ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು. ಸೊ ಮೂರನ್ನು ಮಿಕ್ಸ್ಚರ್ ಮಾಡಿ ಮಾಡ್ತಾ ಇದ್ದೀರಾ? ಅಲ್ಲ ಮಾಡುದು, ಇಲ್ಲಾಂದ್ರೆ ಒಂದೊಂದು ಬಗೆ ಸಹ ಮಾಡ್ಬೋದು. ಇದು ಜಾಸ್ತಿ ಫ್ಲೇವರ್ ಟೇಸ್ಟ್ ಎಲ್ಲ ಕೊಡುತ್ತೆ ಮಿಕ್ಸ್ ಮಾಡಿದ್ರೆ. ಸ್ವಲ್ಪ ಇದು ಬರ್ತದಲ್ಲ ನ್ಯೂಲಿ. ಅದಕ್ಕೆ ನಾವು ಇದನ್ನು ಮಿಶ್ರ ಮಾಡ್ತೀವಿ. ಅದಕ್ಕೆ ಇದು ಖಾರ, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಅದು ಗಟ್ಟಿ ಹಿಡೀಲಿ ಹಾಕೋದು. ಅಕ್ಕಿ ಹಿಟ್ಟು ಜೊತೆ ಖಾರ ಹುಡಿ ಹಾಕಿ ಮಿಕ್ಸ್ ಮಾಡಿ ಅದು ಚೂರು ಸ್ವಲ್ಪ ಸ್ವಲ್ಪ ಅಲ್ಲ ಹಾಕಿದ್ದು. ಅಷ್ಟು ಖಾರ ಬೆಲ್ಲ, ಕಾಯಿ ಮೆಣಸು ಸಹ ಹಾಕಲಿಕ್ಕೆ ಗಟ್ಟಿ ಬರಬೇಕು. ಸೊ ಇದು ರೌಂಡ್ ಆಗಿ ಉಂಡೆ ಮಾಡ್ತಿದ್ರೆ ಅದು ಚಟ್ಟೆ ಮಾಡೋದು? ಚಟ್ಟೆ ಮಾಡೋದು ಕೈಯಲ್ಲಿ ಮಾಡೋದು. ಆಯ್ತು, ಮಾಡಿ. ಸ್ವಲ್ಪ ಓಕೆ. ಸೊ ಈಗ ಡೀಪ್ ಫ್ರೈ ಮಾಡ್ತಿದ್ರಲ್ವಾ? ಸೊ ಪ್ಯಾನ್ ಇಡೋಣ. ಪ್ಯಾನ್ ಎಣ್ಣೆಯಲ್ಲಿ ಹಾಕಿ. ಹಾಂ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹೆಲ್ದಿ ಫುಡ್ ಜೊತೆ ಹೆಲ್ದಿ ಎಣ್ಣೆ ಕೂಡ ಯೂಸ್ ಮಾಡ್ತಿದ್ದೇವೆ. ಸೊ ಮತ್ತೆ ಕಡಲೆ ಹಿಟ್ಟಿಗೆ ಡಿಪ್ ಮಾಡ್ತಿದ್ದೀರಾ? ಅಲ್ಲ, ಇದು ಕಡಲೆ ಹಿಟ್ಟಲ್ಲ, ಇದು ರವೆ. ರವೆ. ಓಕೆ. ಸೊ ರವೆಗೆ ಡಿಪ್ ಮಾಡ್ತಿದ್ದೀರಾ? ಸೊ ಏನು ಟೇಸ್ಟ್ ಆಗತ್ತೆ ಅದು? ರವೆ ಅದು ಜಗಿಯುವಾಗ ಸೌಂಡ್ ಆಗ್ತದೆ. ಓ, ಅದಕ್ಕೋಸ್ಕರ ಯೂಸ್ ಮಾಡ್ತಿದ್ದೀರಾ? ಇಲ್ಲಾಂದ್ರೆ ಹಾಗೇನೆ ಮಾಡ್ಬೋದು. ಹೀಗೇನೆ ಅದಕ್ಕೆ ಇದು ಹಾಕಬೇಕಂತ. ಗಟ್ಟಿ ಹಿಡಿತದ ಅಂತ? ಹಿಡಿತದೆ, ಗಟ್ಟಿ ಅದು ಹಿಡಿತದೆ, ಎಣ್ಣೆಯಲ್ಲಿ ಬಿಡುವುದಿಲ್ಲ. ಸೊ ಸಂಜೆ ಹೊತ್ತಿಗೆ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಯೂಸ್ ಮಾಡ್ಬೋದಲ್ವಾ? ಇನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು. ರೆಡಿ. ಸೊ ಡೀಪ್ ಫ್ರೈ ಆಗಿರೋದ್ರಿಂದ ಬೇಗ ಬೇಯುತ್ತಲ್ವಾ? ಸೊ ಇದು ಕಾಫಿ ಟೀ ಜೊತೆಗೆ ತಿನ್ಬೋದಲ್ಲ ಸಂಜೆ ಹೊತ್ತಿಗೆ? ಸೊ ಇದು ಡಬ್ಬದಲ್ಲಿ ಹಾಕಿಟ್ರೆ ಇದು ಕೂಡ ಉಳಿತದೆ 1-2 ವಾರ ಉಳಿತದ ಇಲ್ವಾ? ಯಾಕಂದ್ರೆ ಮೊದಲಿಗೆ ಹುರಿದಿದ್ರಲ್ವಾ? ಓಕೆ.
ಇದು ತೆಗೆದಿಡ್ಲಿಕ್ಕಿಲ್ಲ. ಸೊ ಅರ್ಜೆಂಟ್ ಮನೆಗೆ ಯಾರಾದರೂ ಗೆಸ್ಟ್ ಅಂತ ಬಂದರೆ ಈ ಥರ ಡಿಶ್ ಮಾಡಿ ಕೊಡ್ಬೋದು, ಟೀ ಅಥವಾ ಕಾಫಿ ಜೊತೆ. ಪುದೀನ ಮತ್ತು ಕೊತ್ತಂಬರಿ, ಪಾಲಕ್, ಚಟಂಬಡೆ ರೆಡಿ. ಎಸ್, ರೆಡಿ ಆಗಿದೆ. 3 ವೆರೈಟೀಸ್ ಸೊಪ್ಪು ಯೂಸ್ ಮಾಡಿದ್ರ, ತುಂಬಾ ಟೇಸ್ಟಿ ಆಗಿರ್ಬೋದಲ್ವಾ? ಎಸ್, ನೀವು ಕೂಡ ಟೇಸ್ಟ್ ಮಾಡ್ಬೇಕು ನನ್ನ ಜೊತೆ. ಎಸ್, 3 ವೆರೈಟಿ ಸೊಪ್ಪು ಕೂಡ ಟೇಸ್ಟ್ ಕೊಡ್ತಾ ಇದೆ. ಪುದೀನ ಅಂತೂ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡ್ತಿದೆ. ಥ್ಯಾಂಕ್ ಯು ಸೋ ಮಚ್. 3 ಥರದ ಸೊಪ್ಪುಗಳಿಂದ ಒಂದು ಚಟ್ಟಂಬಡೆ ಮಾಡಿಕೊಟ್ರು, ತುಂಬಾ ಟೇಸ್ಟಿಯಾಗಿದೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಬೇಕು. ಸೊ ಇದನ್ನು ಹೇಗೆ ಮಾಡೋದಂತ ಮತ್ತೊಮ್ಮೆ ನೋಡ್ಕೊಂಡು. ಮಿಶ್ರ ಸೊಪ್ಪಿನ ವಡೆ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು, ಹೆಚ್ಚಿದ ಈರುಳ್ಳಿ, ಶುಂಠಿ, ತೆಂಗಿನ ತುರಿ, ಕರಿಬೇವು, ಪಾಲಕ್, ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರನ್ನು ಸೇರಿಸಿ ಗಟ್ಟಿಯಾಗಿ ಕಲಸಿ. ಬಳಿಕ ಚಿಕ್ಕ ಚಿಕ್ಕ ವಡೆ ತಟ್ಟಿ ರವೆಯಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಮ್ಮಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಪಾಲಕ್ ಸೊಪ್ಪಿನ ವಡೆ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್, ಶಾರದಾ ಅವರೇ 2 ವೆರೈಟೀಸ್ ಹೆಲ್ದಿ ಫುಡ್ ಹೇಳ್ಕೊಟ್ರು. ಸೊ ಗಂಜಿಯಿಂದ ಹಿಡಿದು ಈವ್ನಿಂಗ್ ಸ್ನ್ಯಾಕ್ಸ್ವರೆಗೂ ಒಂದು ಚೆನ್ನಾಗಿರೋ ಅಡುಗೆ ಮಾಡಿಕೊಟ್ರಿ. ತುಂಬ ಥ್ಯಾಂಕ್ಸ್ ನಿಮಗೆ. ನನಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೋದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಎಸ್, ಸನ್ ಪ್ರೀಮಿಯಂ ಇವರ ವತಿಯಿಂದ ಒಂದು ಕಿರುಕಾಣಿಕೆ ಹಾಗೂ ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಕಡೆಯಿಂದ ಒಂದು ಕಾಣಿಕೆ. ಎಸ್ ವೀಕ್ಷಕರು, ಇವತ್ತು ಶಾರದಾ ಅವರು ತುಂಬ ವೆರೈಟಿ ಅಂದರೆ ಸೊಪ್ಪುಗಳಲ್ಲಿ ಕೂಡ ವೆರೈಟಿಯಾಗಿ ಮಾಡ್ಬೋದು, ತಿನ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗೆ ಚಟ್ನಿ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಕೂಡ ನೋಡಲೇಬೇಕು. ಸೊ ಮುಂದಿನ ಸಂಚಿಕೆಗೆ ಹಾಗೆ ನೀವು ಕಾಯ್ತಾ ಇರಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.